ವಾಕಿದಾನೆಲ್ಲ ಅವಿವೇಕವೆನ್ನದಿರು, ವಾಕಿದಾನೆಲ್ಲ ಅವಿವೇಕವೆನ್ನದಿರು, ನೀ ಕೋಗಿಲ ವಾಣಿ ಬಾಲೆ ರಾಕಾಶ ಶಾಂತ ನಿಭಾಣನೆ ವರ ಚಂದ್ರಲೇಖೆ ಎತ್ತರ ಸೀಗೆಳೆ ಹೇಳುವುದಕ್ಕಿತ್ತು ನಿನ್ನಲ್ಲಿ. ಹೇಳುವುದಕ್ಕೆ ಹೇಳ್ಬೋದಲ್ಲ, ನೇರವಾಗಿ ನೇರವಾಗಿ ಹೇಳಿದ್ದಲ್ವ, ಈಗ ಓರೆ ಹೇಳಿದೆ. ಏನಾದ್ರೂ ಸಮಸ್ಯೆ ಆಗಿದೆ? ಏನು ಸಮಸ್ಯೆ ಆದ್ರೂ ಪರಿಹಾರ ನಿನ್ನಿಂದಲೇ ಅಲ್ವೋ? ಅದೇ ಹೇಳಿದ್ದು ನಾನು. ಮತ್ತೆ ಊರವರ ಮುಂದೆ ಹೇಳುವ ಸಮಸ್ಯೆ ಅಲ್ಲ ನನಗೆ, ಈಗ ಬಂದ ಸಮಸ್ಯೆ ನಿನ್ನ ಮುಂದೆ ಹೇಳಬೇಕಷ್ಟೇ. ಹೌದು. ಅಲ್ಲ, ಯಾರ್ಯಾರಲ್ಲಿ ಹೇಳುವ ಸ್ವಭಾವವು ನನಗಿಲ್ಲ. ಅದು ಒಳ್ಳೇದು, ಒಳ್ಳೆಯದು. ನಿಮ್ದು ಪ್ರಶಸ್ತಿ ಮತ್ತವನ್ನದು ನನ್ನಲ್ಲೇ ಹೇಳುವುದನ್ನು ನನ್ನಲ್ಲೇ ಹೇಳ್ಬೋದು. ಏನು ಚಂದವೇ ನೀವು. ಇವತ್ತು ಚಂದ ಕಂಡದ ನಾನು ನಿಮಗೆ. ಅಲ್ಲ, ನಮ್ಮ ಮದುವೆಗೆ ವರ್ಷ ಎಷ್ಟಾಯ್ತು? ನಿನ್ನನ್ನು ನೋಡುವುದಕ್ಕೆ ಬಂದ ಸಮಯ ಚಂದ ಕಂಡೇ ಅಲ್ಲ ಮದುವೆ ಅದು. ಹೌದು, ಮತ್ತೆ ಇವತ್ತೇನು ಅಂದಿನಿಂದ ಏನು ಕುಗ್ಗಲಿಲ್ಲ ನೀನು, ಏನು ಏನು ಜಗ್ಗಲೂ ಇಲ್ಲ. ನೀವು ಏನು ಕಡಿಮೆ ಮಾಡ್ಲಿಲ್ಲ ಅಲ್ಲ ನನಗೆ. ಅಕ್ಕೋ, ಅದು ಬೇಕಕ್ಕೋ. ಯಾವ ಈಗ ಕಟ್ಟಿಕೊಂಡವಳು ದೈಹಿಕವಾಗಿ ಕುಗ್ಗಿದ್ದಾಳೆ ಅಂತ ಅವಳ ಮನಸ್ಥಿತಿಯನ್ನು ಗಂಡ ನೋಡಿಕೊಳ್ಳಿಲ್ಲ ಅಂತ ಅರ್ಥ. ಹೌದು. ಅವಳ ಕಾಲ ಕಾಲಕ್ಕೆ ಬೇಕಾದ ಹಾಗೆ ಅವನು ಒದಗಿ ಬಂದಿದ್ದಾನೆ ಅಂತ ಆದ್ರೆ ಅವಳು ಯಾಕೆ ಕುಗ್ಗುತ್ತಾಳೆ, ಯಾಕೆ ಜಗ್ಗುತ್ತಾಳೆ? ಮಾನಸಿಕ ವೇದನೆ ಇದ್ರೆ ಅವಳ ಶರೀರದಲ್ಲಿ ಗೊತ್ತಾಗ್ತದೆ. ವಿಷಯ ಹೇಳಬೇಕು, ಹೆಣ್ಮಕ್ಕಳಿಗೆ ಮನೆಯಲ್ಲಿರುವ ಸೌಕರ್ಯ ತೃಪ್ತಿ ಕೊಡುವುದಿಲ್ಲ, ದೊಡ್ಡ ಮನೆಯೂ ತೃಪ್ತಿ ಕೊಡುವುದಿಲ್ಲ. ಎಲ್ಲರಿಗೆಲ್ಲ ಈ ಹಂತದವರಿಗೆ ಹೇಳಿ, ನನ್ನ ಮದುವೆ ಆದವಳಿಗೆ ಅಂತ. ಅವಳಿಗೆ ನೆಮ್ಮದಿ ಕೊಡುದು ಮನಸ್ಸಿಗೆ ನೆಮ್ಮದಿ ಆಯ್ತೋ, ದೇಹಕ್ಕೆ ನೆಮ್ಮದಿ, ದೇಹಕ್ಕೆ ನೆಮ್ಮದಿ ಆಯ್ತೋ, ಮತ್ತೆಲ್ಲ ಕಾರ್ಯಕಲಾಪಗಳು ಸುಸೂತ್ರವಾಗ್ತದೆ. ಸರಿ. ಹಾಗೆ ಗಂಡ ಸರಿಯಾಗಿದ್ರೆ ಹೆಂಡತಿ ಅವಳು ಹೆಣ್ಮಗಳು ಸರಿಯಾಗಿರ್ತಾಳೆ ಅಂತ ಅರ್ಥ. ನಿಜ. ನಾನೇನಾದ್ರೂ ಕಡಿಮೆ ಮಾಡಿದ್ದೇನೆ ನನಗೆ? ಯಾವುದೇ ಕೊರತೆ ಆಗ್ಲಿಲ್ವಲ್ಲ ನನಗೆ. ಕಾಲ ಕಾಲಕ್ಕೆ ನೀನು ಬಯಸಿದ್ದನ್ನೆಲ್ಲ ಕೊಟ್ಟಿದ್ದೇನೆ ಇಲ್ಲ. ಬೇಕಾದ್ದನ್ನು ನಾನು ಕೊಟ್ಟಿದ್ದೇನೆ ಅನ್ನುವುದಲ್ಲ, ನನಗೊಂದು ಅನುಗ್ರಹ ದೇವತೆಯಾಗಿ ನೀನು ಎಲ್ಲ ಕೊಟ್ಟಿದ್ದಿ ಎನ್ನುವುದು ಮುಖ್ಯ ಇಲ್ಲೀಗ. ಹೆಂಡತಿ ಎನ್ನುವಳು ಕೇವಲ ಭೋಗಕ್ಕಾಗಿ ಹಾಸಿಗೆ ಹಂಚುವುದಕ್ಕಿರುವವಳಲ್ಲ, ಅವಳು ಒಲಿದು ಗಂಡನಿಗೆ ಎಲ್ಲವನ್ನು ಕೊಡತಕ್ಕವಳು ಎನ್ನುವುದರಿಂದಲೇ ಅವಳಿಗೆ ವಿಶೇಷವಾದ ಸ್ಥಾನ ಇರುವುದು. ಅರ್ಧಾಂಗಿ. ಹೌದಪ್ಪ, ಅರ್ಧಾಂಗಿ ಅಂದ್ರೆ ಎಂತದ್ದು? ದೇಹದ ಅರ್ಧವೇ ಅವಳು ಅಂತಲ್ಲೂ. ನಡೆಸಿಕೊಳ್ಳುವಲ್ಲಿ ಇವನಿಗೂ ಸರಿಯಾದ ಬುದ್ಧಿ ಬೇಕಾಗ್ತದೆ. ನಾನು ಸರಿ ನಡೆಸಿಕೊಂಡಿದ್ದೇನೋ ಇಲ್ವೋ? ಹೌದು, ಯಾವುದೇ ರೀತಿಯ ಕೊರತೆ ಆಗ್ಲಿಲ್ಲ ಅಲ್ಲ ನನಗೆ. ಆದ್ರಿಂದಲೇ ಆಗಾಗ ನಾನು ಹೇಳುದು, ರಾಕ ಶಶಾಂಕ ಸನ್ನಿಭಳು ನೀನು, ಮೈಯೆಲ್ಲ ಮುಖ ಚಂದ್ರಾನನೆ ಅಂತ. ಚಂದ್ರನ ಹಾಗೆ ಮುಖವನ್ನು ಹೊತ್ತವಳು ನಿನ್ನ ಅಪ್ಪ ಎಂತ ಬುದ್ಧಿವಂತ ಅಂತ ಯೋಚನೆ ಮಾಡುದು. ಯಾಕೆ? ಆ ಹುಟ್ಟಿದಾಗ ಮಗುವಿನ ಮುಖ ಹೆಣ್ಣು ಮತ್ತೆ ಬೆಳೆದಾಗ ಹೇಗೆ ಹೇಗೆ ತಿರುಗುತ್ತದೆ ಅಂತ ಗೊತ್ತಾಗುದಿಲ್ಲ. 6ರಲ್ಲಿದ್ದದ್ದು 8ಕ್ಕಿರುವುದಿಲ್ಲ, 8ಕ್ಕಿರುವುದು 12ಕ್ಕಿರುವುದಿಲ್ಲ. ಒಮ್ಮೆ ಅಪ್ಪನ ಹಾಗೆ, ಒಮ್ಮೆ ಅಮ್ಮನ ಹಾಗೆ, ಒಮ್ಮೆ ಅಪ್ಪನ ಹಾಗೆ, ಒಮ್ಮೆ ಅಮ್ಮನ ಹಾಗೆ. ಎಲ್ಲ ಇದ್ದರೂ ಕೂಡ ನಿನಗೆ ಅಪ್ಪ ಹೆಸರಿಟ್ಟದ್ದು ನೋಡಂತೆ ಚಂದ್ರಲೇಖೆ ಅಂತ, ಚಂದ್ರನ ಹಾಗೆ ಮುಖವಿದ್ದವಳು ಅಂತ. ಬಹಳ ಬುದ್ಧಿವಂತ ನಿನ್ನ ಅಪ್ಪ, ಚಂದ್ರಲೇಖೆ ಅಂತ ಹೆಸರಿಟ್ಟಿದ್ದಾನೆ. ಬಹಳ ಚಂದವಾಗಿದ್ದಿ, ನನ್ನ ಮನೆಯನ್ನು ತುಂಬಿದ್ದಿ, ಮನವನ್ನು ತುಂಬಿದ್ದಿ, ಯಾವತ್ತು ಬೇಕಾದನ್ನು ಕೊಟ್ಟಿದ್ದಿ. ಇದು ಹೇಳಿದ ಹಾಗೆ ನಿಮ್ಮ ಈ ಹೊಗಳಿಕೆ ಯಾಕೆ ಅಂತ ಅರ್ಥವೇ ಆಗುದಿಲ್ಲ ನನಗೆ. ಹೌದಲ್ಲ, ಹೆಂಡತಿಯಿಂದ ಏನಾದ್ರೂ ಕೆಲಸ ಆಗ್ಬೇಕು ಅಂತ ಇದ್ರೆ ಗಂಡ ಬೇಕಾದಷ್ಟು ಹೊಗಳಬೇಕು. ನೀನೇ ಹೇಳಿಕೊಟ್ಟದ್ದು ನನಗೆ. ಅದಕ್ಕೆ ಈಗ ಹೊಗಳೋದಕ್ಕೆ ಪ್ರಾರಂಭ. ನೀನು ಹೇಳಿದಲ್ಲ, ರಮಿಸದೇ ಇದ್ರೆ ಬೇಕಾದ್ರೆ ಹೆಂಡತಿಯನ್ನು ಬೇಕಾದ ಹಾಗೆ ಅವಳ ಮನಸ್ಸನ್ನು ಮುದಗೊಳಿಸದೇ ಇದ್ರೆ ಅವಳು ಏನೂ ಉಪಕಾರ ಮಾಡುವುದಿಲ್ಲ, ಬೇಕಾದ್ದೇನು ಕೊಡುವುದಿಲ್ಲ. ಆದ್ರಿಂದಲೇ ಹೇಳಿದ್ದೆ, ನನಗೆ ಏನು ಬೇಕು ಅದನ್ನು ನೀನು ಕೊಡಬೇಕು ಅಂತಾದ್ರೆ ನಿನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ನಾನು ಮುದ್ದು ಮಾಡಬೇಕಾಗ್ತದೆ. ಅದಕ್ಕೆ ಎಷ್ಟು ಹೊಗಳಿದ್ದ? ಅದಕ್ಕೆ ಹೊಗಳಿದ್ದೆ. ಈಗ ಹಾಗಿದ್ರೆ ನಾನು ಯಾರ್ಯಾರನ್ನು ಹೊಗಳಿದ್ದ? ನಿನ್ನನ್ನೆಲ್ಲ ಹೊಗಳಿದ್ದು. ಹೌದು. ಏನಿಲ್ಲ, ನಾನು ಆಡುವ ಮಾತು ಅವಿವೇಕ ಅಂತ ಮಾತ್ರ ಹೇಳಬಾರದು. ನೀವು ಆಡಿದ ಮಾತು ಅದು ಅವಿವೇಕ ಅಂತ ಆಗ್ಲಿಕ್ಕೆ ವಾಕಿದನೆಲ್ಲ ಅವಿವೇಕವೆನ್ನದಿರು, ಸುವಿವೇಕದಿಂದ ಆಡಿದ್ದು. ನನಗೆ ಈಗ ನಿದ್ದೆ ಬರ್ಲಿಲ್ವಾ? ನಿದ್ದೆ ಆಗ್ಲಿಲ್ವಾ? ನಿನ್ನೆ ಮಲಗುವುದಲ್ಲ? ಇಲ್ಲಪ್ಪ, ಇನ್ನು ಎಲ್ಲಿಯೂ ಕಾರ್ಯಕ್ರಮ ಒಪ್ಪಿಕೊಳ್ಳಿಲ್ಲವ ನೀವು? ಇಂದಿಗೆ ಕಾರ್ಯಕ್ರಮ ನಿನ್ನಲ್ಲಿ ಮಾತ್ರ, ಬೇರೆ ಎಲ್ಲಿಯೂ. ಹಾಗಿದ್ರೆ ಹೋಗಿ ಚೆನ್ನಾಗಿ ಮಲಗಿ ನಿದ್ದೆ. ಅಲ್ಲ, ನೀನು ಜೊತೆಗೆ ಬಂದ ಕಾರ್ಯಕ್ರಮ ಚೆನ್ನಾಗ್ತದೆ. ಚೆನ್ನಾಗಿ ಊಟ ಮಾಡಿದ್ದೀರಿ ಅಂತ ಗೊತ್ತಾಗ್ತದೆ. ಬಹಳ ಯೋಗ್ಯವಾಗಿ ಊಟ ಮಾಡಿ. ಏನು ಅವರ ಮನೆಯಲ್ಲಿ ಸಾಮಾನ್ಯ ಷಡ್ರ ಸೋಪೇತವಾದಂತಹ ಭೋಜನವನ್ನು ಗುಂಜಿಸಿ ಬಂದದ್ದು ನಾನು. ಊಟ ಸ್ವಲ್ಪ ಹೆಚ್ಚಾದ್ರೆ ಮನಸ್ಸಿಗೆ ತನ್ನಿಂದ ತಾನೇ ಜಾಡ್ಯತೆ ಶುರು ಆಗ್ತದೆ. ಆದ್ರಿಂದ ಸ್ವಲ್ಪ ನಿದ್ದೆ ಮಾಡಿ, ಎಲ್ಲ ಸರಿ ಹೋಗ್ತದೆ. ಕೆಲವು ಸಲ ಜಾಡ್ಯ ಉಂಟಾಗ್ತದೆ, ಕೆಲವು ಸಲ ಉತ್ಸಾಹ ಹೆಚ್ಚಾಗ್ತದೆ. ಅಂದ್ರೆ ಅನ್ನ ರಸವೇ ಎಲ್ಲಕ್ಕೂ ಪ್ರಧಾನವಾದ. ಬಹಳ ರುಚಿಯಾಗಿರ್ಬೇಕು. ಬಹಳ ರುಚಿಯಾಗಿದೆ. ಈಗ ನನ್ನ ಮನಸ್ಸಲ್ಲಿ ತುಂಬ
ತುಂಬಾ ಆಸೆಗಳು. ಆಸೆ ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನಾನು ಉಂಡು ಬಂದ ಮೇಲೆ ಅವ ಒಬ್ಬ ಯಾಕೆ ಈ ರೀತಿ ಮಾಡಿದನೋ ಗೊತ್ತಿಲ್ಲ. ಅವ ಕುಡುವಿಲ್ಲ. ಏನಾದ್ರೂ ಅನ್ಯಾಯ ಆಯ್ತಾ ನಿಮಗೆ? ಕುಡುವಿಲ್ಲ. ಯಾರು ಕುಡುವಿಲ್ಲ ಅಂದ್ರೆ? ಯಾರು? ಕಬ್ಬಿಲ್ಲ. ಕಬ್ಬಿಲ್ಲ. ಕಬ್ಬಿಲ್ಲ ಅಂತ. ಹಾಗಂದ್ರೆ ಅಯ್ಯೋ, ಇವಳಿಗೆ ಎಷ್ಟು ಹೇಳಬೇಕು ನಾನು. ನೀವು ಅಷ್ಟು ಒಗ್ಗಟ್ಟಾಗಿ ಯಾಕೆ ಹೇಳ್ತೀರಿ? ನೇರವಾಗಿ ಹೇಳ್ಬೋದಲ್ಲ ಹೆಂಡತಿಯ ಮುಂದೆ. ಮನ್ಮಥ ಅವನು ಕುಡುವಿಲ್ಲನ ಬಾಣವನ್ನು ಸೆಳೆದು ಬಿಟ್ಟಿದ್ದಾನೆ ಈಗ. ನಿಮಗೆ ಬಿಟ್ಟದ್ದ? ಹೌದಪ್ಪ. ಎಂತದ್ದು ಆ ಕಡೆ ಈ ಕಡೆ ನೋಡಿ? ಒಳಗೆ ಮಾವ ಮತ್ತು ಅತ್ತೆ ಇದ್ದಾರೆ, ಇಳಿಸ್ತಾ ಇದ್ದಾರೆ ಅಂತ. ಎಣಿಕುದು ಯಾಕೆ? ನೀವು ನಿಮ್ಮ ಜಡ ಎಲ್ಲ ಜಡ ಯಾಕೆ ನೋಡ್ತಾರೆ ಅವರು? ಈ ಮಾಣಿಗೆ ಇವತ್ತೇನಾಗಿದೆ ಅಂತ ಕೇಳಿದ್ದೆ. ಅಪ್ಪ ಹೇಳಲಿಕ್ಕಿಲ್ಲ. ಅಪ್ಪನಿಗೆ ಅಷ್ಟೆಲ್ಲ ಆಗಿಯಲ್ಲ ನಾನಾದ್ರು. ಮತ್ತೆ ಅಪ್ಪ ಯಾಕೆ ಹೇಳ್ತಾರೆ? ಹೇಳ್ತಾರ? ಈ ಹೊತ್ತಿನಲ್ಲಿ ಹಾಗೆ ಮಾಡಿರ್ಬೋದು ಅವರು. ಅಪ್ಪನಿಗೆ 50 ದಾಟಿದ ಮೇಲೆ ಹುಟ್ಟಿದ ಮಗ ನಾನು. ಇನ್ನು ಕೇಳ್ತೀಯ ಯಾಕೆ ಅಂತ? ಅಪ್ಪನ ಹಾಗೆ ಮಗ. ಅಪ್ಪನ ಹಾಗೆ ಮಗ ಅನ್ನಬೇಡ. ಆದ್ರಿಂದ ನಾನು ಇಷ್ಟು ಬಲಿಷ್ಠನೂ ಹೌದು, ಬುದ್ಧಿವಂತನೂ ಹೌದು. ಗೊತ್ತಾಯ್ತಾ? ಇದು ನನಗೆ ಈಗ ನೀನು ಬೇಕು ಅಂತ. ಆದ್ರಿಂದ ಸಮಯ ಉಂಟ ನಿನಗೆ? ಒತ್ತಡ ಅಲ್ಲ, ಸಮಯ ಉಂಟ ನಿನಗೆ. ಇಲ್ಲದಿರೋ ಸಮಯ ಮಾಡ್ತೀಯಾ? ಮತ್ತೆ ನಮ್ಮ ಒಳ ಮನೆಗೊಮ್ಮೆ ಸೇರಿ ಚಿನ್ನ ಮಮ ಪ್ರಾಣೇಶ ಧರ್ಮವಾದೀನೇನರಿಯದಾದನೆ ಪ್ರಾಣೇಶ ಧರ್ಮವ ನೀನೇನರಿಯದಾದನೆ ಚೋಣಿಯೋಳ್ ಶಾಸ್ತ್ರ ಪ್ರವೀಣಗೆ ಯೋಗ್ಯವೇ ಚೋಣಿಯೋಳ್ ಶಾಸ್ತ್ರ ಪ್ರವೀಣಗೆ ಯೋಗ್ಯವೇ ಹೀನ ಧರ್ಮಾಚರಣೆ ಮಮ ಪ್ರಾಣೇಶ ಧರ್ಮವ ನೀನೇನರಿಯದಾದನೆ ಅಳುವುದಕ್ಕೆ ಏನಾಗಿದೆ ನನ್ನ ಮಾತಿನಲ್ಲೀಗ? ನಗು ನಗು. ಸಮಯ ಯಾವುದು? ಆಶೆ ಇದು ಸಿಗ್ತದೆ ಅಂತ ಸಂತೋಷ. ಮಧ್ಯಾಹ್ನದ ಹೊತ್ತು ಇದು. ಹೌದು. ಹೊತ್ತಲ್ಲದ ಹೊತ್ತಿನಲ್ಲಿ ಹೀಗೆ ಹೇಳ್ತಾ ಇದ್ರೆ ಅಳದೆ ಮತ್ತೇನು ಮಾಡುದು? ಅಳುವುದ? ಹೌದು. ಯಾಕೆ? ಯಾಕಂದ್ರೆ ಸಕಲ ಧರ್ಮ ಆಚರಣೆಯನ್ನು ಕೈಗೊಂಡವರು ನೀವು. ವೇದಗಳನ್ನು ಓದಿದವರು, ಮಂತ್ರವನ್ನು ಅಭ್ಯಾಸ ಮಾಡಿದವರು. ಶಾಸ್ತ್ರ ಹೌದು. ಬರೆದು 4 ಹಾಕಿ ಎಲ್ಲವನ್ನು ಬಲ್ಲವರು ನೀವು. ನಮ್ಮ ನಾಡಿನ ಜನತೆಗೆ ಆದರ್ಶ ಅಲ್ವೇ ನೀವು? ಹೌದಪ್ಪ. ನನ್ನಲ್ಲೇ ಕೇಳ್ತಾರಲ್ಲ ಹೇಗೆ ಭಟ್ರೆ ಅಂತ ಕೇಳಿಕೊಂಡು ಬರ್ತಾರಲ್ಲ. ಹಲವು ಅಂಗಗಳು ಸೇರಿ ದೇಹವಾಗ್ತದೆ. ಹೌದು. ಈ ದೇಹದಲ್ಲಿ ಶ್ರೇಷ್ಠ ಎನ್ನುವುದು ಶಿರ. ಅದೇ ರೀತಿ ಈ ತಲೆ ಸರಿ ಇಲ್ಲದಿದ್ರೆ ದೇಹ ಸರಿ ಇರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಅಲ್ಲಪ್ಪ, ತಲೆ ಸರಿ ಇಲ್ಲ ಇದ್ರೆ ಎಲ್ಲೆಲ್ಲೂ ಹೋಗ್ತದೆ, ಒಂದು ಸರಿ ಇರುವುದಿಲ್ಲ. ಅಂತೆಯೇ ಚತುರ್ವರ್ಣಗಳಲ್ಲಿ ಶ್ರೇಷ್ಠ ವರ್ಣ ಯಾವುದು? ವರ್ಣಾನೋ ಬ್ರಾಹ್ಮಣೋ ಗುರು ಅಲ್ವೇ? ನಮೋ ಬ್ರಹ್ಮಣ್ಯ ದೇವಾಯ. ಇಂಥದ್ದೆಲ್ಲ ಎಷ್ಟು ಬೇಕು ನಿನಗೆ? ಬೇಕಾ? ನಾನು ಹೇಳಿಕೊಡ್ತೇನೆ. ಹಾಗಿದ್ರೆ ಎಲ್ಲವನ್ನು ತಿಳಿದಂತ ಈ ಬ್ರಾಹ್ಮಣನೇ ಈ ರೀತಿಯಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ನಾಳಿನ ಜನಾಂಗ ಏನು ಹೇಳುವುದಿಲ್ಲ? ಅದು ಹೀನ ಧರ್ಮ ಅಂತ ಆಗುವುದಿಲ್ವೇ? ವೇದಾಧ್ಯಯನ ಸಂಪನ್ನನು, ಧರ್ಮಶಾಸ್ತ್ರ ಕೋವಿದನು ಆದಂತಹ ನಿಮಗೆ ಈ ಕಾಲಕ್ಕೆ ಹೀನ ಧರ್ಮಾಚರಣೆ ಎನ್ನುವುದು ಸರಿಯೇ? ಈಗ ನಾನು ಸರಿ ಅಂತ ಹೇಳಿದ್ರೆ ನೀನು ಒಪ್ಪುತ್ತಿ ಅಂತ ಅದರ ಅರ್ಥ ಅಲ್ವಾ? ಸರಿ ಅಂತ ಹೇಳಿದ್ರು ಹೇಳ್ತೇನೆ, ವಿಷಯ ಉಂಟು. ಸ್ಮರ ಕೇಳಿ ಹೀನದೊರೆವರೆ ಮಡವಿ ನೀನು ಸ್ಮರ
ಸಹಿಸದಾದೆ ಬರಿದೆ ನೆವನ ಬೇಗೆ ತರುಣಿ ಸಹಿಸದಾದೆ ಸ್ಮರಾಟ ಬದುರು ಬೇನು ಸಾಗಿಸಿಯಂತಹ ನೀನೀಗ ವೇದದಲ್ಲಿ ಏನು ಹೇಳಿದೆ, ಅಧ್ಯಯನಶೀಲನು ಹೇಗಿರಬೇಕು, ಶಾಸ್ತ್ರಾಚಾರ ಸಂಪನ್ನನಾದವನಿಗೆ ಇದು ನಡೆ ಅಂತ ಒಂದು ಘನವಾದಂತಹ ಪ್ರಶ್ನೆ ನಿನ್ನದು. ನೀವೇ ಬೋಧಿಸಿದ ನಡು ಹಗಲಿನ ವೇಳೆ ಸತಿಯ ನೊಡಗೂಡುವುದು ತರವೇ ಸರಿಯಲ್ಲ ಪ್ರಶ್ನೆ. ಸರಿಯಲ್ಲ ಅಂತ ನಿನ್ನ ಆಕ್ಷೇಪ ಅಲ್ವಲ್ಲ ಅದು, ನಮ್ಗೆ ಸರಿ ಅಲ್ಲೊಂದರಲ್ಲಿ ನಾನು ಬದುಕಿದೆ. ಸರಿಯಲ್ಲ ಅಂತ ನೀವು ನಿರ್ದಿಷ್ಟವಾಗಿ ಹೇಳಿದೆ ಅಂತಾದ್ರೆ ಧರ್ಮ ಪತ್ನಿಯಾದಂತಹ ನಿನ್ನ ಆ ದೃಢವಾದಂತಹ ನುಡಿಗೆ ನಾನು ಮತ್ತೆ ಆಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ. ಬಲ್ಲಿದಳು ನೀನು, ನಿನ್ನ ಅಪ್ಪನ ಕೈಯಿಂದ ಕಲ್ತಿದ್ದಿ, ನನ್ನ ಅಪ್ಪನ ಕೈಯಿಂದ ಕಲ್ತಿದ್ದಿ, ನನ್ನ ಕೈಯಿಂದಲೂ ನೀನು ಕಲ್ತಿದ್ದಿ. ಈಗ ಬಹಳಷ್ಟು ಸಂಗ್ರಹ ನಿನ್ನಲ್ಲಿ ಉಂಟು. ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಸ್ವಲ್ಪ ವೇದೆಲ್ಲ ಒಟ್ಟು ಸೇರಿಸಿಕೊಂಡು ಮಾತನಾಡ್ಲಿಕ್ಕೆ ಹೊರಟಿದ್ದೀನಿ ಇತ್ತೀಚೆಗೆ. ವಿಷಯ ಆದೀತು, ಮಾತನಾಡಿದ ಬೇರೆ ದಾರಿ ಇಲ್ಲ ನನಗೆ. ಸಮಸ್ಯೆಗೆ ಪರಿಹಾರ ಕೊಟ್ಟರೆ ನೀವು ಒದಗಿತಿ ಅಂತ ಆಯ್ತು ನನಗೀಗ. ಪರಿಹಾರ ಹೇಳಿದ್ರೆ ಸರಿ ಅಂತ ಪ್ರಶ್ನೆ ಮಾಡುವ ರೀತಿ ಅದು ಸಂಸ್ಕಾರ ಅಂದ್ರೆ ಹಾಗೆ. ಕೆಲವರಿಗೆ ಹಾಗೆ ಕ್ರಮ ಉಂಟು. ನೀನು ನನ್ನನ್ನು ಕಾಯುವ ಹೊಣೆ ನಿನಗಲ್ವಾ? ಅವ ಕಾಯುವವನೇ, ಇವ ರಕ್ಷಣೆಯನ್ನು ಪಡೆಯಬೇಕಾದವ. ಸ್ವಾಮಿ ನೀವು ರಕ್ಷಿಸಬೇಕು ಅಂತ ಹೇಳುದಿಲ್ವ, ನನ್ನನ್ನು ರಕ್ಷಿಸುವ ಕೆಲಸ ನಿನಗಲ್ವಾ? ಹಾಗೊಂದು ಮಾತನಾಡುವ ಕ್ರಮ ಉಂಟು. ನೀನು ಹಾಗಲ್ಲ, ರಕ್ಷಿಸುವವರೇ ನೀವು, ಕಾಪಾಡುವವರು. ಅದೇ ಸಂಸ್ಕಾರ ಅಂತ ಹೇಳಿದ್ದದಕ್ಕೆ. ಅದು ಒಂದೇ, ಯಾವುದು? ಶಾಸ್ತ್ರ ಆಚಾರವನ್ನೆಲ್ಲ ನಾನು ಚೆನ್ನಾಗಿ ಬಲ್ಲವನೇ. ನೀನೊಂದು ಮಾತು ಹೇಳಬೇಕು, ಶಾಸ್ತ್ರದಲ್ಲಿ ಏನು ಉಲ್ಲೇಖಿಸಲ್ಪಟ್ಟಿದೆಯೋ ಅದು ರೂಢಿಯಲ್ಲಿಲ್ಲ. ಶಾಸ್ತ್ರದಲ್ಲಿ ಉಲ್ಲೇಖವಾದದ್ದನ್ನೆಲ್ಲ ರೂಢಿಯಲ್ಲಿರುವಂತಹ ಮಂದಿಗಳು ಅನುಷ್ಠಾನದಲ್ಲಿ ಇರಿಸಿಕೊಂಡು ನಡೆಯುವುದಕ್ಕಾಗುವುದಿಲ್ಲ. ಆಗ್ತದ? ಸರ್ವಂ ಕಲ್ವಿದಂ ಬ್ರಹ್ಮ ಹೇಳಿದ್ದಾರೆ, ಅಹಂ ಬ್ರಹ್ಮಾಸ್ಮಿ ಅದನ್ನು ಹೇಳಿದ್ದಾರೆ. ಸಮತಾವಾದವನ್ನು ಸಮದರ್ಶನ, ಪಂಡಿತ ಸಮದರ್ಶಿನ ಹೇಳಿಲ್ವ? ಪಂಡಿತರು ಸಮದರ್ಶಿಗಳಾಗಿರಬೇಕು. ಅವನು ಇವನು ಅವಳು ಇವಳು ಮೇಲೆ ಕೆಳಗೆ ಎಂಬ ಭೇದ ಇರಿಸಿಕೊಳ್ಳಬಾರದು, ಭೇದ ಕಲ್ಪಿಸಬಾರದು. ಆ ಭೇದವನ್ನು ಯಾವತ್ತೂ ಮಾಡಕೂಡದವ. ಎಲ್ಲಿ ಹೇಳ್ತಾನವ, ಎಲ್ಲಿ ಮಾಡ್ತಾನೆ? ಅದ್ವೈತ ಇರುವುದು ಎಲ್ಲಿ ಗೊತ್ತ? ಹೃದಯದ ಭಾವದಲ್ಲಿ ಮಾತ್ರ. ವ್ಯವಹಾರಕ್ಕಾಗುವುದೈತವೆ ಎಲ್ಲ. ಒಳಗೆ ಕೂತುಕೊಂಡು ಪಾಠ ಹೇಳುವವನು ಹೇಳ್ತಾನೆ, ಆ ಜಾತಿ ಈ ಜಾತಿ, ಒಳಗೆ ಹೊರಗೆ ಹೊಲೆಯ ಶ್ರೇಷ್ಠ ಎನ್ನುವ ವ್ಯತ್ಯಾಸ ಮಾಡಕೂಡದು. ನಾವೆಲ್ಲ ಸಮತಾವಾದಿಗಳು. ಪಂಡಿತನಾದವನು ಹೇಳುವಂತ ಮಾತು ಪಂಡಿತ ಸಮದರ್ಶನ, ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅಂತ. ಉಪದೇಶಕ್ಕಾಗುವಾಗ ಅವನಲ್ಲಿದ್ದದ್ದನ್ನು ನಾವು ಹೇಳ್ತಾನೆ, ಹೊರಗೆ ಬಂದ ಕೂಡಲೇ ಅವ ಹೇಳ್ತಾನೆ, ಚಿಚ್ಚಿ ಹತ್ತಿರ ಬರಬಾರ್ದು. ಯಾಕೆ ಹೇಳ್ತಾನೆ ಹೇಳು? ಯಾಕೆ? ಅಲ್ಲಿರುವುದನ್ನೆಲ್ಲ ರೂಢಿಯಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಶಾಸ್ತ್ರದಲ್ಲಿ ಇದ್ದದ್ದನ್ನು ರೂಢಿ ಮೆಟ್ಟಿ ನಿಂತದ್ದೆಷ್ಟು ಇಲ್ವೋ. ಆದ್ರೆ ಯಾಕೆ ಇದರಲ್ಲಿ ಅರ್ಥ ಗೊತ್ತಾ? ಆ ಮಟ್ಟಕ್ಕೆ ಏರುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವುದಕ್ಕಾಗಿ. ಯಾವುದೋ ವಕ್ರ ಮಾರ್ಗವನ್ನೇ ಅನುಸರಿಸಿಕೊಂಡು ಜೀವನವನ್ನು ಮಾಡಬಾರದು ಅನ್ನುವ ಉದ್ದೇಶವೇ ಹೊರತು ಇವನ ಆ ಮಟ್ಟಕ್ಕೆ ಏರಬೇಕು ಏರುವುದಕ್ಕಾಗ್ತದೆ ಅಂತಲೇ ಏರಿದವರು ಯಾರೂ ಇಲ್ಲ. ಯಾರೆಲ್ಲ ಬಿದ್ದದ್ದುಂಟು ನಮಗೆ ಕಥೆಯಲ್ಲಿ. ಈ ಹೆಣ್ಮಗಳು ಬೇಕು ಅನ್ನುವುದನ್ನು ಅಥವಾ ಹೆಂಡತಿಯ ಸುಖ ಹೆಣ್ಣಿನ ಸುಖ ಬೇಕು ಅನ್ನುವುದಕ್ಕೆ ಆಸೆ ಪಟ್ಟು ನಾವು ಅವರನ್ನು ಇವರನ್ನು ಅಂತ ಹೇಳಲಿಕ್ಕೆ ಏನೂ ಇಲ್ಲ. ಸಣ್ಣ ಸಣ್ಣವರೆಲ್ಲ ಸೋತು ಹೋದಲ್ಲ, ನಾವೆಲ್ಲ ಮೊನ್ನೆ ಹುಟ್ಟಿಕೊಂಡು ಬೆಳೆದಂತಹ ಮನುಷ್ಯರಲ್ಲೂ ನಮಗಿರೋದು ಮಾಂಸ ದೃಷ್ಟಿಯ ಹೊರತು ಬೇರೆ ದೃಷ್ಟಿ ಇಲ್ಲವಲ್ಲ. ನಿನಗೆ ಕೆಲವರೆಲ್ಲ ಹೇಳಿದ್ಯಾ? ಹಿಂಬದಿರುವಲ್ಲಿ ಹಾಡುವವರೆಲ್ಲ ಕೇಳು, ಅವರು ಹೇಳ್ತಾರೆ ಅಜ ಬಿದ್ದ ಹರ ಬಿದ್ದ ಅಚ್ಯುತನು ಹೆಚ್ಚೆಚ್ಚು ಬಿದ್ದ ಅಂತ ಹೇಳಿದ್ದಾರೆ. ಅಚ್ಯುತ ಅಂದ್ರೆ ಯಾರವ? ಹರಿಯಲು. ಅವನು ಹೆಣ್ಣಿಗಾಗಿ ಮತ್ತೆ 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 ಸೋತು ಹೋಗಲಿಲ್ಲ. ಹಾಗಾದ್ರೆ ಅವ ಸೋತದ್ದು ಸರಿಯೋ? ಪ್ರಶ್ನೆ ಉಂಟು ಅದಕ್ಕೆ. ಹಾಗಿದ್ರೆ ನೀವು ಹೇಳುದು ದೇವಾನುದೇವತೆಗಳೇ ಮಾಡಿದ್ದಾರೆ, ನಮಗೇನು? ಅವರು ಮಾಡಿದ್ದಾರೆ ಎನ್ನುವುದಕ್ಕೆ ನಾನು ಮಾಡಬೇಕು ಅನ್ನುವಂತ ಆದರ್ಶ ಖಂಡಿತವಾಗಿ ಅಲ್ಲ. ಶಾಸ್ತ್ರದಲ್ಲಿ ಉಳ್ಳದ್ದು ರೂಢಿಯಲ್ಲಿಲ್ಲ ಅಂತ ನಾನು ಹೇಳಿದ್ದೆ. ಶಾಸ್ತ್ರಾಚಾರ ಸಂಪನ್ನ ನಾನು ಹೌದಾಗಿದ್ದರೂ ರೂಢಿಯಲ್ಲಿ ಆಗಬೇಕು ಅಂತಿಲ್ಲ. ಅನಿವಾರ್ಯವಾಗಿ ಮನಸ್ಸು ಹೋಯಿತು ಅಂತ ಆದ್ರೆ ಯಾರ್ಯಾರಲ್ಲೆಲ್ಲವಲ್ಲ. ಯಾರಲ್ಲಿ? ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದದ್ದು ನಾನು ನಿನ್ನನ್ನು, ಸಪ್ತಪದಿಯನ್ನು ತುಳಿದಿದ್ದೇನೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅನ್ನುವಂತೆ ಹೇಳಿದಳು. ಸಖಾ ಸಪ್ತಪದಿ ಭವ. ಗಂಡನು ಹೆಂಡತಿಗೆ, ಗಂಡ ಹೆಂಡತಿ ಎಂಬ ಸಂಬಂಧವಲ್ಲ, ಸಖಾ ಸಖಿಯರ ಸಂಬಂಧ ಉಂಟು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆಯಬೇಕು ಅನ್ನುವ ಹಾಗಲ್ಲೂ ಹೇಳಿದ್ದು. ಕರಪಿಡಿದ ಅರಸಿಯಳು ಯಾವುದೇ ಕಾಲದಲ್ಲಾದರೂ ತನ್ನ ಅಂತರಂಗದ ಆಶೆಯನ್ನು ಹೇಳಿಕೊಂಡು ಕಾಮವನ್ನು ಗುಣಾತ್ಮಕವಾಗಿಯೇ ತಾನು ವ್ಯಯಿಸಿದ ಅಂತ ಆದರೆ ತಪ್ಪು ಅಂತ ಯಾವ ಶಾಸ್ತ್ರ ಹೇಳಿದೆ? ಎಲ್ಲಿಯೂ ಹೇಳಿದೆ? ತಪ್ಪು ಅಂತ ಇಲ್ಲವೇ ಇಲ್ಲ. ಧಾರಾಳವಾಗಿ ಅವಳನ್ನು ಕೂಡಬಹುದು. ನಿನಗೆ ಯಾರಾದ್ರೂ ಹೇಳಿದ್ದಾರೆ? ಕೈ ಹಿಡಿದ ಹೆಂಡತಿಯೊಂದಿಗೆ ಗಂಡನಾದವನು ಇಂಥ ಸಂದರ್ಭದಲ್ಲ ಕೂಡಕೂಡದು ಅಂತ ಹೇಳಿದಾರ?
ಧಾರಾಳ ಕೊಡುವ ಸುಮ್ಮನೆ ನೀನು ಕಾರಣ ಹೇಳಬೇಡ. ನಾನು ನಿನ್ನೆ ಬಯಸಿದ್ದು ಹಾಗೆ ಪ್ರೀತಿಯಿಂದ ಮಡದಿ ಎಂದೇನು ತಗಲಿ ನಡು ಹಾಗಲಿನ ವೇಳೆ ಮಡದಿ ಎಂದೇನು ತಾಲಿ ನಡು ಹಾದಾಲಿನ ವೇಳೆ ನಡೆಸೆ ಸಂಪೋಗವನು ದೃಢಗಳ ಯೋಗ್ಯವೀ ನಡದೆ ಎಂಬುದು ದೃಢಗಳ ಯೋಗ್ಯವೀ ನಡದೆ ಎಂಬುದು ಶಾಸ್ತ್ರ ನುಡಿದುದ ಮರತೆ ಏನು ಮಡದಿ ಎಂದೇನು ತಾಲಿ ನಡು ಹಗಲಿನ ವೇಳೆ ನಡೆಸೆ ಸಂಪೋಗವನು ಮದುವೆ ಆದವರು ನೀವು ಒಪ್ಪಿಕೊಳ್ತೇನೆ ನಾನು. ನಾನು ಹೇಳಿದ ಹಾಗಾಗ್ಬೇಕು ನನಗೆ. ಹಾಗಂತ ಶಾಸ್ತ್ರದಲ್ಲಿ ಏನು ಬರ್ತಿಲ್ಲವಲ್ಲ? ಇಲ್ಲ, ಏನು ನಾನು ಹೇಳಿದ ಹಾಗೆ ಆಗುದಿಲ್ಲ. ಅದು ಹೆಂಡತಿ ಆದ್ರೂ ಕೂಡ ಗಂಡ ಆಕೆಯನ್ನು ಸೇರ್ಬೇಕು ಅಂತ ಇದ್ರೆ ಅದಕ್ಕೆ ಸಮಯ ಸಂದರ್ಭ ಅಂತ ಉಂಟು. ಹೌದಾ? ಯಾವ ಸಮಯ ಅಂತ ಉಂಟು? ಈ ಹೊತ್ತಲ್ಲದ ಹೊತ್ತಿನಲ್ಲಿ ಗಂಡ ಹೆಂಡತಿ ಕೂಡಿದ್ರೆ ಸರಿ ಆಗ್ತದೆ. ಇದು ಸರಿ ಇಲ್ವೋ ಸಮಯ? ಮಧ್ಯಾಹ್ನದ ಹೊತ್ತು ನಡು ಹೋಗಲು ಹಾಗಲ್ಲ. ಗಂಡ ಹೆಂಡತಿ ಒಡಗೂಡುವಂತಹ ಸಮಯ ಮಲಗಿದ ತಕ್ಷಣ ರಾತ್ರಿ, ಆಮೇಲೆ ಮುಸ್ಸಂಜೆಯ ಹೊತ್ತು. ಅದು ಅಲ್ಲದೆ ಬೇರೆ ಸಮಯದಲ್ಲಿ ಒಡಗೂಡಿದ್ರು ಅಂತಾದ್ರೆ ದುಷ್ಟ ಮಕ್ಕಳ ಜನನ ಆಗ್ತದೆ ಈ ಲೋಕದಲ್ಲಿ. ಓ, ಶಾಸ್ತ್ರದಲ್ಲಿ ಕಾಮ ಸಂಗ್ರಹ ಹೇಗೆ ಅಂತ ಉಂಟಲ್ಲ? ಹೌದು. ಅರ್ಥಕ್ಕೆ, ಧರ್ಮಕ್ಕೆ, ಕಾಮಕ್ಕೆ ಇದಕ್ಕೆ ಸಮಯ ಸಂದರ್ಭ ಅಂತ ಗೊತ್ತು ಮಾಡಿದ್ದಾರೆ. ಅದನ್ನು ಹೊರತು ಈ ರೀತಿ ಮಾಡಿದ್ರೆ ಅದು ಧರ್ಮ ಅಂತ ಆಗ್ತದೆ. ಅದು ಬೆಳಗ್ಗೆ ಧರ್ಮ ಸಂಗ್ರಹ, ಹೌದು, ಮಧ್ಯಾಹ್ನ ಅರ್ಥ ಸಂಗ್ರಹ, ರಾತ್ರಿ ಕಾಮ ಸಂಗ್ರಹ. ನಿಜ. ನಂತರ ಕಾಮ ಸಂಗ್ರಹವನ್ನು ಮಾಡಬೇಕಾದ ಸಮಯವನ್ನು ಬಿಟ್ಟು ಅರ್ಥ ಸಂಗ್ರಹದ ಸಂದರ್ಭದಲ್ಲಿ ಆದ ಸಂಗ್ರಹಕ್ಕೆ ಹೊರಟ್ರೆ ತಪ್ಪು ಅಂತ ಸರಿ ಆಗ್ತದೆ. ಅದು ಆದ್ರೆ ಒಂದು ಯಾವುದು? ಅರ್ಥಕಾಮಗಳೇ ಹೆಂಡತಿ ಅಲ್ವಾ? ಅದು ಹೌದು. ಅದನ್ನು ಧರ್ಮ ಮಾರ್ಗದಲ್ಲಿ ಸಂಗ್ರಹಿಸಬೇಕು ಅಂತ ಇರುವುದಲ್ವಾ? ಹೆಂಡತಿ ಮನಸ್ಸು ಮಾಡಿದ್ರೆ ಬೆಳಗ್ಗೆ ಅಲ್ವಾ ಅದು? ಮತ್ತೆ ಹೆಂಡತಿ ಮನಸ್ಸು ಮಾಡಿದ್ರೆ ರಾತ್ರಿ ಆಗುವುದಿಲ್ವ? ರಾತ್ರಿ. ಗಂಡನಿಗೆ ಯಾವಳು ಅರ್ಥ ಹೇಳು, ಹೆಂಡತಿಯೇ ಅರ್ಥ. ಅದಕ್ಕೆ ಅಲ್ಲೂ ಅರ್ಥ ಶುದ್ಧವಾಗಿರಬೇಕು, ನಮ್ಮ ನಾಲಿಗೆಯಲ್ಲಿ ಆಡುವಂತಹ ಪದ್ಯದ ಅರ್ಥ ಶುದ್ಧವಾಗಿರಬೇಕು ಅಂತಲ್ಲ, ಬಾಯಿಯಲ್ಲಿ ಆಡ್ಬೋದು ಅರ್ಥ ಅಂತ. ಧರ್ಮ ರೀತ್ಯ ಸಂಗ್ರಹಿಸಿದಂತಹ ಅರ್ಥ ಸ್ವರೂಪಳಾದ ಹೆಂಡತಿಯು ಶುದ್ಧಳಾಗಿರತಕ್ಕುದು. ಒಳ್ಳೆ ಮನಸ್ಸಿನಿಂದ ಗಂಡನ ಕಾಮನೆಯನ್ನು ನೆರವೇರಿಸಬೇಕು ಅಂತಿರುವುದು. ನನಗೆ ಪಾಠ ಹೇಳಿಕೊಡ್ಲಿಕ್ಕೆ ಹೊರಡುತ್ತೆ. ನಿನಗೆ ಈ ಶಾಸ್ತ್ರದ ಇನ್ನೊಂದು ಮುಖವನ್ನು ನಾನು ತೆರೆದಿರಿಸಬೇಕಾ? ಉಣ್ಣಬೇಕಾದ್ರೆ ಯಾವಾಗ ಅಂತ ಗೊತ್ತುಂಟ ನನಗೆ? ರುಚಿಸಲುಂಟು ಶಶಿಮುಖಿ ಪೇಳು ಸಲ್ಲದಿರ, ಶಶಿಮುಖಿ ಪೇಳು ಸಲ್ಲದಿರ ಪತಿತ ನಿತ್ಯಿಸಿದುದ ಸತಿಯ ಹಳೆ ಶಾಸ್ತ್ರವೆಂಬಂತಹ ಪುಸ್ತಕವನ್ನು ತೆರೆದು ಓದಿ ಹೇಳುವುದಕ್ಕೆ ಹೊರಟವನು ನೀನು. ಮೊದಲ ಪುಟದಲ್ಲಿ ಏನೆಲ್ಲ ವ್ಯಾಖ್ಯಾನ ಉಂಟು ಅದನ್ನು ವಿಸ್ತರಿಸುವ ಮೂಲಕವಾಗಿ ನನ್ನನ್ನು ಈ ನಡೆಯಿಂದ ತಪ್ಪಿಸಬಹುದು ಅಂತ ನಿನ್ನ ಯೋಚನೆ. ಹೇಳಿದಷ್ಟು ಹೇಳಿದ್ದೇನೆ. ಸಾಧ್ಯವಿಲ್ಲ. ನೀನು ಒಂದೊಂದು ಪುಟ ಓದಿದ್ದಲ್ವ? ಹೌದು. ಅಂತಹ ಪುಟ ಗಟ್ಟಲೆ ಉಳ್ಳಂತಹ ಪುಸ್ತಕವನ್ನು ಕಂಠಪಾಠ ಮಾಡಿದವನು ಬರೇ ಕಂಠಪಾಠ ಮಾಡಿ ಹೇಳುವುದಲ್ಲ, ಅದನ್ನು ಇನ್ನವನಿಗೆ ಸರಿಯಾದ ರೀತಿಯ ಅರ್ಥ ನಿರೂಪಣೆಯನ್ನು ಮಾಡಬಲ್ಲಷ್ಟು ಮೇಧಾವಿ.
ನಾನಾಗಿದ್ದೇನೆ. ಅದಕ್ಕೆಲ್ವೇ ಹೇಳಿದ್ದು ಎಲ್ಲವನ್ನು ತಿಳಿದವರು ನೀವು, ನಿಮಗೆ ಹೀಗೆ ಯಾಕೆ ಆಯ್ತು ಅಂತ. ಹೌದು, ಹೀಗೆ ಯಾಕಾಯಿತು ಅನ್ನುವುದಕ್ಕೆ ನಾನು ಉತ್ತರ ಕೊಡಬೇಕಾದಲ್ವೋ. ಶಾಸ್ತ್ರಾಚಾರದಲ್ಲಿ ಮಧ್ಯಾಹ್ನ ಹೀಗೆ ರಾತ್ರಿ ಹೀಗೆ ಎನ್ನುವಂತಹ ತೀರ್ಮಾನ ಉಂಟು. ಇನ್ನೊಂದೇನು ಹೇಳಿದೆ ಗೊತ್ತೋ ನಿನಗೆ? ಉಣ್ಣಬೇಕಾದ ಯಾವಾಗ? ಹಸುವಾದಾಗ ಊಟ ಮಾಡಲೇಬೇಕು. ಈಗ ಹಸಿವೆಯ ಸಂದರ್ಭದಲ್ಲಿ ಉಣ್ಣುವುದನ್ನು ಬಿಟ್ಟು ಇದು ಉಣ್ಣುವುದಕ್ಕಾಗುವುದಿಲ್ಲ, ಸಮಯ ಅಲ್ಲ, ನಾಳೆ ಊಟ ಮಾಡುವಂದ್ರೆ ಆಗ್ತದೆ. ಹಾಗಾಗುದಿಲ್ಲ. ನಿದ್ರೆ ಬರುವಾಗಲೂ ನಿದ್ರಿಸಬೇಕಾದ್ದು. ಎಂಥದ್ದು ನಿದ್ರೆ ನಿಮ್ಮದು? ನಾಳೆ ಮಾಡಬಹುದು ಅಂದ್ರೆ ನಿದ್ರೆ ಆಗ್ತದೆ. ನಿದ್ದೆ ಬಂದೇ ಬರ್ತದೆ. ನಿದ್ದೆ ಯಾವಾಗಲೇ ಆಗಬೇಡು, ಹಸಿದಾಗ ಉಣ್ಣಬೇಕಾದ್ದು, ನಿದ್ರೆ ಬರುವಾಗಲೇ ಮಲಗಿಕೊಳ್ಳಬೇಕಾದ್ದು. ಇದು ರೂಢಿಯಲ್ಲೋ? ಆ ರೂಢಿಯನ್ನು ಮೀರುವುದಕ್ಕೆ ಯಾರಿಗಾದ್ರೂ ಆಗ್ತದ? ಯಾಕೆ? ಹಸಿದಾಗ ಉಂಡ್ರೆ ಮಾತ್ರ ದೇಹಕ್ಕೆ ಚೈತನ್ಯ ಬರ್ತದೆ. ನಿದ್ದೆ ಬರುವಾಗ ನಿದ್ರಿಸಿದ್ರೆ ಮಾತ್ರ ಮತ್ತೊಮ್ಮೆ ಅವ ಚೇತನಾಪೂರ್ಣನಾಗಿ ವ್ಯವಹಾರವನ್ನು ಮಾಡುವುದಕ್ಕಾಗ್ತದೆ. ಅಲ್ಲವಾದ್ರೆ ಅವನು ಜಾಡ್ಯವನ್ನು ಹೊಂದುತ್ತಾನೆ ಅಥವಾ ಏನಾದರೂ ವಿಕಾರಗಳು ಉಂಟಾಗುವುದಕ್ಕೆ ಸಾಧ್ಯವಾಗ್ತದೆ. ನೀನು ಹಸಿವೆ ಅಂದ್ರೆ ಮೇಲ್ಮೈಯಿಂದ ಒಂದು ಬಟ್ಟಲು ತುಂಬ ಹಾಕಿ ಉಣ್ಣುವುದು ಅಂತ ಲೆಕ್ಕ ಹಾಕಬೇಡ. ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಎಲೆಯ ತುಂಬ ಅನ್ನವನ್ನು ಅಥವಾ ಇತರ ವ್ಯಂಜನಗಳನ್ನು ಉಣ್ಣುವುದಾಗಿರಬಹುದು. ಹಸಿವೆ ಅನ್ನುವುದಕ್ಕೆ ಅಷ್ಟೇ ಅರ್ಥ ಅಲ್ಲ, ಬೇರೆಷ್ಟು ಅರ್ಥ ಉಂಟು. ಇಂದ್ರಿಯಗಳ ಹಸಿವು ಅಂತ. ಆ ಇಂದ್ರಿಯಗಳ ಹಸಿವಿಲ್ಲ. ಕಣ್ಣಿಗೆ ನೋಡಬೇಕು, ಕಿವಿಗೆ ಕೇಳಬೇಕು, ಮೂಗಿಗೆ ಆಘ್ರಾಣಿಸಬೇಕು, ನಾಲಿಗೆ ಸಿಹಿಯನ್ನು ಸವಿಯಬೇಕು, ಕೈಗೆ ಸ್ಪರ್ಶಿಸಬೇಕು, ಹೀಗೆಲ್ಲ ಆಸೆಗಳುಂಟು. ಆ ಇಂದ್ರಿಯ ದಾಹ, ಇಂದ್ರಿಯ ತೃಷೆಯೋ ಇಂದ್ರಿಯ ಹಸಿವು, ಅದನ್ನು ಅವನು ಕಾಲಕಾಲಕ್ಕೆ ಸರಿಯಾಗಿ ಉಣ್ಣದೇ ಇದ್ರೆ, ಪಡೆಯದೇ ಹೋದ್ರೆ ಆಗ ಸರಿ ಎನ್ನಿಸ್ತದ? ಕಾಲಕಾಲಕ್ಕೆ ಉಂಡ್ರೆ ಸರಿ ಆಗ್ತದೆ. ಹೌದು, ಕಾಲಕಾಲಕ್ಕೆ ಉಣ್ಣಬೇಕಾದ್ದು. ಯಾವ ಕಾಲ? ಹಸಿದ ಕಾಲಕ್ಕೆ ಅಂತ. ಮತ್ತೆ ನೀನು ಹೇಳಿದ ರಾತ್ರಿಯ ಕಾಲ ಹಗಲಿನ ಕಾಲ ಅಲ್ಲ. ಹಾಗಲ್ಲ, ಹಸಿವಾಗುವುದಕ್ಕೊಂದು ಸಮಯ ಅಂತ ಉಂಟಲ್ಲ. ಹೌದು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಅಲ್ಲ. ಅದನ್ನು ಹೊರತು ಹೊಟ್ಟೆ ತುಂಬಿಸುವ ಹಸಿವಿಗಾದ್ರೆ ಆ ಸಮಯವೇ ಹೌದು. ಈ ಮನಸ್ಸಿನಿಂದ ಉತ್ಪತ್ತಿಯಾದ ಕಾಮಭಾವ ಎಂಬ ಹಸಿವಿದೆಯಲ್ಲ, ಅದು ಯಾವಾಗ ಉಂಟಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಅದು ತಟ್ಟನೆ ಆಗಿ ಹೋಗುವಂಥದ್ದು. ಯಾವುದು? ಅದಕ್ಕೆ ಚೋದನೆ ಬೇರೆ ಏನೋ ಇರ್ತದೆ. ಸಮಯ ಸಂದರ್ಭ ಅಂತ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಆದ್ರೆ ನನಗೆ ಈ ಸಮಯದಲ್ಲಿ ಹಸಿವು ಉಂಟಾದ್ದು ನಿನ್ನಿಂದ ಸುಖವನ್ನು ಹೊಂದಬೇಕು ಎನ್ನುವುದಕ್ಕಾಗಿ. ಗಂಡನಾದವನು ತನ್ನ ಕೈ ಹಿಡಿದ ಹೆಂಡತಿಯಲ್ಲಿ ನನಗೆ ಸುಖವನ್ನು ಕೊಡು ಅನ್ನುವ ಹಾಗೆ ಬೇಡಿದ್ದು ಆಜ್ಞಾಪಿಸುವುದಲ್ಲ, ಬೇಡಬೇಕಾದವ. ಹೆಂಡತಿಲ್ಲ ಬಾ ಮಲ್ಕೋ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ? ಅವಳು ಗಂಡನಿಗೆ ಅನುಗ್ರಹಿಸುವುದಕ್ಕಂತ ಸ್ಥಾನವನ್ನು ಹೊಂದಿದವಳು. ಯಾಕೆ? ಒಳ್ಳೆಯ ಮಗಳನ್ನು ಹೆತ್ತು ಕುಲೋದ್ಧಾರವನ್ನು ಮಾಡತಕ್ಕಂಥ ಶ್ರೇಷ್ಠತೆ ಉಳ್ಳವಳು ಎನ್ನುವುದರಿಂದ ಅವಳು ಅನುಗ್ರಹ ದಾತಳು ಅಂತ ಅರ್ಥ. ಹಾಗೆ ನಾನು ಏನಾದ್ರು ಬೇಡಿದ್ದಲ್ಲೂ ಒಮ್ಮೆ ಹಾರೆ ಸುಖ ಕೊಡು ಅಂತ. ಹಾಗೆ ನೀನು ಕೊಡದೇ ಇದ್ರೆ ಅವಳು ಧರ್ಮಪತ್ನಿ ಆಗ್ತಾಳ ಅಥವಾ ಹೆಂಡತಿ ಎನಿಸಿಕೊಳ್ತಾಳ? ನನ್ನೊಂದು ಪ್ರಶ್ನೆ ಉಂಟು ಈಗ. ಅದು ಹೆಂಡತಿ ಆಗ್ತಾಳ? ನೀ ಹೋಗೋದ್ರಾಗ ನಡೆಸುವುದಿನ ವೃತ್ರಾರಿ ಮುಖ್ಯರೆಲ್ಲ ನಿತ್ಯವಿನ ಹೊತ್ತು ಸಂಬೋಧವಲ್ಲ. ನಿತ್ಯ ಮನೆಯೊಳಗ್ನಿ ಹೋತ್ರ ನಡೆಯುತ್ತಿದೆ. ಅಲ್ವಾ? ನೀವು ಹೇಳಿದಕ್ಕೆ ಒಪ್ಪಿಕೊಳ್ಬಹುದು, ಅಷ್ಟೇ ಬೇಕಾದ ಭಾಗ. ಅಷ್ಟಲ್ಲ, ಆಲೋಚನೆ ಮಾಡಿಕೊಳ್ಬೇಕಾಗ್ತದೆ. ಎಲ್ಲ ಆಸೆ ತೋರಿಸ್ತಿ, ಕೈ ಜಾರಿಸಿಕೊಳ್ತಿ. ನಮ್ಮ ಮನೆಯ ಬಗ್ಗೆ ಆದ್ರೆ ಮತ್ತೆಂತದ? ಆದ್ರೆ ನಮ್ಮ ಮನೆಯ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಮ್ಮ ಮನೆಯ ಬಗ್ಗೆ ಏನು ಯೋಚನೆ ಮಾಡುವುದು? ಅದು ನಿನಗಿರುವ ಕೆಲಸ. ನಮ್ಮ ಈ ಲೋಕದ ಜೀವನ ಅದು ಸಾಂಗವಾಗಿ ನಡಿಬೇಕು ಅಂತ ಇದ್ರೆ ಅದಕ್ಕೆ ಅನ್ನವೇ ಆಧಾರವಾಗಿದೆ. ಅನ್ನವೇ ಆಧಾರ. ಅನ್ನ ಅನ್ನುವಂತಹ ಬೆಳೆಯನ್ನು ಬೆಳಿಬೇಕು ಅಂತ ಇದ್ರೆ ನೀರು ಅಗತ್ಯವಾಗಿ ಬೇಕು. ಅನ್ನ ಜಲ. ಹೌದು. ನೀರು ಮಳೆ ಬರಬೇಕು. ಮಳೆಯನ್ನು ಸುರಿಸುವವರು ಯಾರು? ಮಳೆಯನ್ನು ಸುರಿಸುವುದು ಮೇಘ. ದೇವತೆಗಳು ಸುಮ್ಮನೆ ಸುರಿಸ್ತಾರ? ಸುಮ್ಮನೆ ಸುರಿಸುವುದು. ಅವರನ್ನು ಅರ್ಥಿಸಬೇಕು, ಮೆಚ್ಚಿಸಬೇಕು. ಹೌದಪ್ಪ, ನಾವು ಅವರಿಗೆ ಬೇಕಾದ ರೀತಿಯ ಪೂಜನವನ್ನು ಕೈಗೊಂಡ್ರೆ ನಮ್ಮ ಕರ್ಮವನ್ನು ಅರ್ಥ ಮಾಡಿಕೊಂಡು ಅವರು ಫಲವನ್ನು ಕೊಡ್ತಾರೆ. ಯಾಗ ಯಜ್ಞಾದಿಗಳನ್ನು ಮಾಡಬೇಕು. ಹೌದು. ಆದ್ರೆ ನಾವು ಬೇರೆಲ್ಲಿಯೋ ಮಾಡುದ? ಇಲ್ಲ ಇಲ್ಲ, ನಮ್ಮ ಮನೆಯ ಒಳಗೆ ಯಾಗ ಯಜ್ಞಾದಿಗಳನ್ನು ಮಾಡುವವರು ನಾವು. ನಾನು ನಿತ್ಯಾಗ್ನಿಹೋತ್ರಿ ಅಲ್ವೋ? ಹೌದು. ಈ ಮನೆಯೊಳಗೆ ನೋಡಿ, ಅಗ್ನಿನಾರಾಯಣ ಪ್ರಜ್ವಲಿಸ್ತಾ ಇದ್ದಾನೆ.
ಯಾವತ್ತೂ ಆ ಅಗ್ನಿಕುಂಡದಲ್ಲಿ ಅಗ್ನಿ ಆರುವುದಿಲ್ಲ. ಆಹಾ ನಿತ್ಯವೂ ಪ್ರಜ್ವಲಿಸ್ತಾ ನಳಿಸುತ್ತಿರುವುದು ಹೌದು ನಮ್ಮ ನಂದಾದೀಪದ ಹಾಗೆ. ಅದನ್ನು ನೀನು ಯಾವತ್ತು ಆರಿಯುವುದಕ್ಕೆ ಬಿಡುವುದಿಲ್ಲ ನೋಡು. ಇಲ್ಲ ಹಾಗೆ ದಿನನಿತ್ಯವೂ ಬೇಕು. ಹವಿಸ್ಸನ್ನು ಪಡೆಯುವುದಕ್ಕಾಗಿ ಯಾರ್ಯಾರು ಬರ್ತಾರೆ? ಯಾರು? ದೇವತೆಗಳೆಲ್ಲ ಸ್ವರ್ಗದಿಂದ ಇಲ್ಲಿಗೆ ಬರ್ತಾರೆ. ಪರೋಕ್ಷ ಪ್ರಿಯವಾಹಿ ದೇವಾಹ, ಪ್ರತ್ಯಕ್ಷವಾಗಿಲ್ಲ ನಮ್ಮ ಕಣ್ಣಿಗೆ ಕಾಣದಂತೆ ಬಂದು ಸ್ವೀಕರಿಸಿಕೊಂಡು ಹೋಗ್ತಾರೆ. ಪರೋಕ್ಷವಾಗಿ ಬರ್ತಾರೆ. ಅವರು ಬಂದು ಹಾಗಂತ ನಾವು ಈ ಸಂದರ್ಭದಲ್ಲಿ ಇಲ್ಲಿ ಸರಸ ಸಲ್ಲಾಪದಲ್ಲಿ ಇದ್ರೆ ಒಂದು ವೇಳೆ ಇದೇ ಸಮಯಕ್ಕೆ ಅವರು ಬಂದ್ರೆ ನಾಳೆ ಶಾಪಕ್ಕೆ ಗುರಿಯಾಗುವುದಿಲ್ವ ನಾವು ಹೇಳಿ? ಓ, ನಿತ್ಯವೂ ನಾವು ಅಗ್ನಿಹೋತ್ರಾದಿಗಳನ್ನು ಮಾಡುತ್ತೇವೆ. ವೃತ್ರಾರಿ ಮುಖ್ಯರು ಬರ್ತಾರೆ ಅಂತ ದೇವತಾ ಸಾನ್ನಿಧ್ಯವನಿಸಿದ ದೇವಾಲಯವೆನ್ನಿಸಿಕೊಂಡಂತಹ ಮನೆಯಲ್ಲಿ ನಡುಹಗಲಿನಲ್ಲಿ ಗಂಡ ಹೆಂಡಿರು ಪರಸ್ಪರ ರಮಿಸುವುದಕ್ಕೆ ಹೊರಟರು ಅಂತಾದ್ರೆ ಇದು ಎಷ್ಟು ಶುಭವಾಗ್ತದೆ, ಎಷ್ಟು ಸರಿಯಾಗ್ತದೆ ಅಂತ ನೀನು ದೇವತೆಗಳನ್ನು ಬೆಟ್ಟು ಮಾಡಿ ತೋರಿಸುವುದಲ್ಲೂ. ಹೌದೌದು. ಒಂದು ವಿಷಯ ಹೇಳಬೇಕು, ಯಾವುದು? ನಾನು ದೇವತೆಗಳನ್ನು ಆರೋಪಿಸ್ತೇನೆ ಅಂತಲ್ಲ. ಈ ಕೆಲವು ಸಂದರ್ಭದಲ್ಲಿ ನಾವು ಕೆಲವು ವಿಚಾರಗಳಿಗೆ ಬಹಳಷ್ಟು ಗಮನವನ್ನು ಕೊಡುವುದಕ್ಕಾಗುವುದಿಲ್ಲ. ಸಿಹಿಯನ್ನೇ ಉಣ್ಣಬೇಕು, ಹೌದು, ಆಶೆ ಇರ್ತದೆ. ಆದರೆ ಕೆಲವು ಸಂದರ್ಭದಲ್ಲಿ ಸಿಹಿಯೇ ಆಗುವುದಿಲ್ಲ, ವಿಷವನ್ನು ಉಣ್ಣಬೇಕಾಗ್ತದೆ. ವಿಷವನ್ನೇ ಉಂಡು ಅಭ್ಯಾಸ ಆದವನಿಗೆ ಅದು ಹಿತವಾಗ್ತದೆ. ಕೆಲವು ಸಂದರ್ಭದಲ್ಲಿ ಅವರು ವಿಷಕಂಠರಾಗುವುದು ಹಾಗೆ ಅಲ್ವೋ. ಅದನ್ನು ಸಿಹಿಯನ್ನು ಕಹಿಯನ್ನು ಎರಡನ್ನು ಏಕರೂಪವಾಗಿ ಆಸ್ವಾದಿಸಿಕೊಂಡು ಇರಬೇಕಾದಂತಹ ಜೀವನ ತತ್ವವನ್ನು ಅಳವಡಿಸಿಕೊಂಡಿರಬೇಕು. ಹಾಗೆ ನನಗೆ ಈ ಕಾಲಕ್ಕೆ ಅದೂ ಗೊತ್ತು ಇದೂ ಗೊತ್ತು, ಆದರೆ ಇದನ್ನು ಬಿಡುವುದಕ್ಕಾಗುವುದಿಲ್ಲ, ಅದನ್ನು ಮರೆಯುವುದಕ್ಕಾಗದಂತಹ ಸ್ಥಿತಿ. ನೀನು ಇಲ್ಲ ಅಂತ ಒಂದು ಮಾತು ಹೇಳಬೇಡ. ದೇವತೆಗಳಿದ್ದಾರೆ ಅಂತ ನನಗೆ ಗೊತ್ತುಂಟು, ದೇವತೆಗಳಿರುವಂತಹ ತಾಣದಲ್ಲಿ ಹೀಗೆ ಮಾಡಕೂಡದು ಅಂತ ಗೊತ್ತು. ದೇವತೆಗಳಿದ್ದಾರೆ ಅಂತಲ್ವೋ, ಅವರೇನಾದ್ರೂ ನಮ್ಮಲ್ಲಿ ತಪ್ಪು ಕಲ್ಪನೆಯನ್ನು ಮಾಡಿ ಕೋಪಕ್ಕೊಳಗಾದರು ಅಂತ ಮತ್ತೆ ಯಾವುದಕ್ಕೂ ಒಂದು ಸಮಯ ಸಂದರ್ಭ ಅಂತ ಉಂಟಲ್ಲ, ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ. ನಿನಗೊಂದು ವಿಷಯ ಹೇಳಬೇಕು, ಪ್ರಾಯಶ್ಚಿತ್ತ ಕರ್ಮ ನನಗೆ ಗೊತ್ತುಂಟು, ವಿಧಿ ನನಗೆ ಗೊತ್ತುಂಟು, ವಿಧಾನವೂ ಗೊತ್ತುಂಟು. ದೇವತೆಗಳಿಗೆ ಇದರಿಂದ ಅಪಚಾರ ಆಯಿತು ಅಂತಾದ್ರೆ ಏನಾದರೂ ಪ್ರಾಯಶ್ಚಿತ್ತ ಮಾಡೋಣ, ಅದಕ್ಕೆ ಶಾಂತಿ ಕರ್ಮವನ್ನು ನಡೆಸೋಣ, ಆಮೇಲೆ ಪಶ್ಚಾತ್ತಾಪವನ್ನು ಪಡೋಣ. ಆಗ ಅವರು ಕ್ಷಮೆಯನ್ನು ಕೊಡುವುದಿಲ್ಲ, ಧಾರಾಳವಾಗಿ ದೇವತೆಗಳು ಕೊಡ್ತಾರೆ. ಅದೆಲ್ಲ ಮತ್ತೆ ಮೊದಲು ಪಾಪ ಮಾಡುದು, ಆಮೇಲೆ ಪಾಪ ಪರಿಹಾರ ಮಾಡಿಕೊಳ್ಳುದ. ಲೋಕದಲ್ಲಿ ಎಲ್ಲರೂ ಮಾಡ್ತಾ ಇರುವುದು ಅದನ್ನೇ. ಎಷ್ಟೋ ಕರ್ಮವನ್ನು ತಾವು ಎಸಗುತ್ತಾರೆ, ಎಸಗಿದ ಆಮೇಲೆ ಏನು ಮಾಡ್ತಾರೆ, ಅದರ ಪರಿಹಾರಕ್ಕಾಗಿ ಬೇಕಾದಂತಹ ವಿದ್ಯೆಯ ಮೂಲಕ ಅದನ್ನು ದೂರ ಮಾಡಿಕೊಳ್ತಾರೆ. ಮಾಡ್ಲಿಲ್ವ ಎಷ್ಟೋ ಮಂದಿಗಳು? ನೀನು ಯೋಚನೆ ಮಾಡು, ಗೌತಮನ ಹೆಂಡತಿ ಅಹಲ್ಯನ್ನು ಮುಟ್ಟಬಹುದು ದೇವೇಂದ್ರ? ಮುಟ್ಟಿದ್ದು ತಪ್ಪಲ್ವೋ? ಯಾಕೆ ಮುಟ್ಟಿದಾವ? ಬ್ರಾಹ್ಮಣ್ಯಕ್ಕೆ ಮೀರಿದಂತಹ ವ್ಯವಹರಣೆಯನ್ನು ಗೌತಮನು ಮಾಡಿದಂತಹ ಕಾಲದಲ್ಲಿ ಗೌತಮನನ್ನು ಮುಟ್ಟುವುದಕ್ಕಾಗುವುದಿಲ್ಲ, ಅವನಿಗೆ ಶಾಪ ಬರ್ತಾನವ. ಅದಕ್ಕೆ ಅವನ ಹೆಂಡತಿಯನ್ನು ಮುಟ್ಟಿದ, ಕರ್ಮವನ್ನು ಕೆಡಿಸಿದ. ಅವನಿಗೆ ಗೊತ್ತಿಲ್ವೋ ಗೌತಮರ ಸಂತತಿ ಅಥವಾ ಮನೆ ಮಂದಿಯ ಮೇಲೆ ಕೈ ಹಾಕಿದ್ರೆ ಶಾಪ ಸಿಕ್ಕಿತು ಅಂತ? ಆದ್ರೂ ಲೋಕದ ಉಳಿಸುವಿಕೆಗಾಗಿ ತಾನಾದುರಂತಹ